ಹಾಯ್, ನಾನು ನಿಮ್ಮ ಶ್ರೀಪ್ರತ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ಇವತ್ತು ನಾವು ಸಿಂಪಲ್ ಆಗಿ ಜ್ಯೂಸ್ ಮಾಡು ಅಂತಿದ್ದೇವೆ. ಬನ್ನಿ ನೋಡೋಣ. ನೋಡಿ, 1 ಕಪ್ಪು ಬಿಳಿ ಎಳ್ಳು ತಗೊಂಡಿದ್ದೇನೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ನಾವು ಬೆಳಿಗ್ಗೆ ತೆಗೆದು ಸೋಸಿ ಅದನ್ನು ತೊಳೆದು ರುಬ್ಬಿ ಸೋಸಿಟ್ಕೊಂಡ್ರೆ, ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅಲ್ಲ, ಹೀಗೇ ಇಟ್ಕೊಂಡ್ರೆ ಸ್ವಲ್ಪ ಬೇಗ ಹಾಳಾಗುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಯಾರಾದರೂ ಬಂದರೆ, ನೆಂಟರೆಲ್ಲ ಬಂದರೆ ಕೊಡಲಿಕ್ಕೆ ಒಳ್ಳೆಯದಾಗುತ್ತೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೆನ್ನು ನೋವಿಗೆ ಮತ್ತು ತಂಪಾಗುತ್ತೆ, ನಮಗೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ನಮ್ಮ ಪುಟಾಣಿ ಬಂದಿದ್ದಾಳೆ, ಅದಕ್ಕೋಸ್ಕರ ನಾನೀಗ ಜ್ಯೂಸ್ ಮಾಡುವ ಅಂತ 1 ಕಪ್ಪು ತಗೊಂಡಿದ್ದೇನೆ. ಈಗ ನೋಡಿ, ಇದು ಇಷ್ಟು ಬೆಲ್ಲ ತಗೊಂಡಿದ್ದೇನೆ. ಕಡಿಮೆ ಆದರೆ ಸ್ವಲ್ಪ ಸೇರಿಸ್ಕೊಳ್ತೇನೆ ಮತ್ತೆ. ಹಾಗೆ 4 ಏಲಕ್ಕಿ, ಇದು ಪರಿಮಳಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೆಲ್ಲ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದು ನಮಗೆ ಬೆಲ್ಲ ಉಪಯೋಗ ಮಾಡೋದ್ರಿಂದ ನಮ್ಮದು ಬ್ಲಡ್ಡೆಲ್ಲ ತೆಳುವಾಗಲಿಕ್ಕೆ ಉಪಕಾರಿಯಾಗುತ್ತೆ. ಹಾಗೆ ಸಕ್ಕರೆ ತಿನ್ನುವ ಬದಲಿಗೆ ನಾವು ಬೆಲ್ಲ ತಿನ್ನೋದು ಒಳ್ಳೆಯದು. ಹಾಗೆ ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ಈಗ ನಾವು ಇದನ್ನು ರುಬ್ಬಿಕೊಳ್ಳೋಣ. ನೋಡಿ, ರುಬ್ಬಿ ಆಯಿತು. ಈಗ ಇದನ್ನು ಸೋಸಿಕೊಳ್ಬೇಕು. ಹೀಗೆ ಚೆನ್ನಾಗಿ ಸೋಸಬೇಕು. ನೋಡಿ, ಈ ರೀತಿ ಸೋಸಿಕೊಂಡು ಅದರ ಸಿಪ್ಪೆ ಎಲ್ಲ ಹೋಗುತ್ತಲ್ಲ, ಆಗ ಕುಡಿಯಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲದಿದ್ದರೆ ಬಾಯಿಗೆ ಸ್ವಲ್ಪ ತರಿಯಾಗಿ ಸಿಕ್ಕಿದಾಗೆ ಆಗುತ್ತೆ. ಸೋಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೋಸಿ ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು, ಆಗ ಒಳ್ಳೆಯದಾಗುತ್ತೆ. ಅದೇ ಅಸ್ತಮದವರು, ಹಾಗೆ ಕೋಲ್ಡ್ ಆಗದಿದ್ದವರು ಅವರೆಲ್ಲ ಫ್ರಿಜ್ಜಲ್ಲಿ ಇಡೋದು ಬೇಡ. ಆಗ ಮಾಡಿ ಆಗಲೇ ಕುಡಿಯೋದು ಒಳ್ಳೆಯದು. ಇದು ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾವಾಗಲೂ ವಾರಕ್ಕೆ ಒಮ್ಮೆ ಅಲ್ಲ, ದಿನ ಮಾಡ್ಬೋದು. ದಿನ ಇಲ್ಲದಿದ್ದರೂ ವಾರಕ್ಕೊಂದು 2 ಸಲ ಆದರೂ ಮಾಡಿಕೊಳ್ಳಿ. ನೋಡಿ, ಇಷ್ಟು ದಪ್ಪ ಮಾಡ್ಕೊಂಡಿದ್ದೇನೆ. ನೋಡಿ, ಇಷ್ಟು ದಪ್ಪ ಮಾಡ್ಕೊಂಡಿದ್ದೇನೆ. ನಾವು ಪೇಟೆಯಲ್ಲೆಲ್ಲ ಕುಡಿತೇವೆ ಹೋಗಿ, ಆದರೆ ಇಷ್ಟು ದಪ್ಪ ಎಲ್ಲ ಇರೋದಿಲ್ಲ. ಆದರೆ ತುಂಬ ದಪ್ಪ ಆದ್ರೂ ಚೆಂದ ಇರೋದಿಲ್ಲ. ನೋಡಿ, ಇಷ್ಟು ಚೆನ್ನಾಗಿರುತ್ತೆ. ನಾವು ಇಷ್ಟು ಮಾಡ್ಕೊಳ್ಳೋಣ. ಪೇಟೆಯಲ್ಲೆಲ್ಲ ಕುಡಿತೇವೆ, ಅದು ತುಂಬ ತೆಳ್ಳಗಿರುತ್ತೆ. ಅದರಲ್ಲಿ ಸತ್ವ ಎಂತ ಇರೋದಿಲ್ಲ. ತುಂಬ ತೆಳ್ಳಗಿರುತ್ತದಲ್ಲ, ಅದರಲ್ಲಿ ಸತ್ವ ಎಂತ ಇರೋದಿಲ್ಲ. ಅಂದರೆ ಒಂದು ಬಾಯಾರಿಕೆ ಕುಡಿಲಿಕ್ಕೆ ಆಗ್ತದೆ ಅಷ್ಟೇ. ನಾವು ಮನೆಯಲ್ಲೇ ಮಾಡೋದ್ರಿಂದ ತುಂಬ ಚೆನ್ನಾಗೂ ಇರುತ್ತೆ, ಆರೋಗ್ಯಕ್ಕೇನು ಒಳ್ಳೆಯದು. ಹೀಗೆ ಮಾಡಿಕೊಳ್ಳುವ. ಹೀಗೆ ಮಾಡಿಕೊಂಡು ವಾರಕ್ಕೊಂದು 2 ಸಲ ಕುಡಿದ್ರೆ ನಮಗೆ ಚೆನ್ನಾಗಿರುತ್ತೆ, ಆರೋಗ್ಯ ಒಳ್ಳೆಯದಿರುತ್ತೆ. ಹಾಗೆ ನೋಡಿ, ಈಗ ಲೋಟಕ್ಕೆ ಹಾಕ್ತಾಯಿದ್ದೇನೆ. ತುಂಬ ಚೆನ್ನಾಗಿದೆ, ಒಳ್ಳೆ ಪರಿಮಳ ಬರ್ತಾ ಉಂಟು. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ನೋಡಿ, ಹೀಗೆ ಮಾಡಿಕೊಳ್ಳಿ. ಹೀಗೆ ಮಾಡಿ ಕುಡೀರಿ, ಚೆನ್ನಾಗಿರುತ್ತೆ. ಬಂದವರಿಗೂ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ, ಕುಡಿಲಿಕ್ಕೆ ಖುಷಿಯಾಗುತ್ತೆ. ಹಾಗೆ ನೋಡಿ, ಮಾಡಿ ಕುಡೀರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಬಾಯ್.